ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಬ್ರೆಡ್ ಆಮ್ಲೆಟ್. ಬ್ರೆಡ್ ಆಮ್ಲೆಟನ್ನು ಹೊಸ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಈಗ ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಕ್ಯಾಪ್ಸಿಕಮನ್ನು ಹಾಕ್ತಾ ಇದ್ದೇನೆ. ಒಂದು ಕ್ಯಾಪ್ಸಿಕಮನ್ನು ತಗೊಂಡಿದ್ದೇನೆ, ಅದನ್ನು ಸಣ್ಣಗೆ ಹೆಚ್ಕೊಳ್ಬೇಕು. ಹಾಗೆಯೇ ಒಂದು ಈರುಳ್ಳಿ, ಅದನ್ನು ಕೂಡ ಸಣ್ಣಗೆ ಹೆಚ್ಕೊಂಡು ಹಾಕಿದ್ದೇನೆ. ಒಂದು ಟೊಮೆಟೊ, ಅದನ್ನು ಕೂಡ ಸಣ್ಣಗೆ ಹೆಚ್ಕೊಳ್ಬೇಕು. ಈಗ ಅದನ್ನೆಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು. ಇದು ಸಾಫ್ಟ್ ಆಗುವವರೆಗೆ ಹೀಗೇ ಫ್ರೈ ಮಾಡ್ತಾ ಇರಬೇಕು. ಈಗ ನೋಡಿ, ಇದು ಸಾಫ್ಟ್ ಆಗಿದೆ. ಇನ್ನು ಇದಕ್ಕೆ ಮೆಣಸಿನ ಹುಡಿಯನ್ನು ಹಾಕೋಣ. 1 ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ, ಹಾಗೆಯೇ ಅರ್ಧ ಟೀ ಸ್ಪೂನ್ನಷ್ಟು ಅರಶಿನ. ಈಗ ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದೇನೆ, 1/4 ಟೀ ಸ್ಪೂನ್ನಷ್ಟು. ಮೆಣಸಿನ ಹುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ, ಉಪ್ಪು ರುಚಿಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿ. ಇನ್ನು ಇದಕ್ಕೆ ಆಲೂಗಡ್ಡೆಯನ್ನು ಹಾಕೊಳ್ಳೋಣ. ನಾನಿಲ್ಲಿ 1 ಆಲೂಗಡ್ಡೆಯನ್ನು ಬೇಯಿಸಿಟ್ಟಿದ್ದೇನೆ, ಅದನ್ನು ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೇನೆ. ಆಲೂಗಡ್ಡೆಯನ್ನು ಮಸಾಲೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇಷ್ಟ ಆದ ನಂತರ ಈಗ ಪಿಜ್ಜಾ ಸಾಸನ್ನು ಹಾಕ್ತಾ ಇದ್ದೇನೆ, ಅರ್ಧ ಟೀ ಸ್ಪೂನ್ನಷ್ಟು. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೇನೆ, ಇದೇ ಪಿಜ್ಜಾ ಸಾಸ್. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬೇಕಿದ್ದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು. ಈಗ ನೋಡಿ, ಮಸಾಲೆ ರೆಡಿಯಾಗಿದೆ. ಈಗ ಇನ್ನು ಗ್ಯಾಸನ್ನು ಆಫ್ ಮಾಡೋಣ. ಈಗ ಬ್ರೆಡ್ಡನ್ನು ಫ್ರೈ ಮಾಡಿಕೊಳ್ಬೇಕು. ನಾನಿಲ್ಲಿ 4 ಪೀಸ್ ಬ್ರೆಡ್ಡನ್ನು ತಗೊಂಡಿದ್ದೇನೆ, ಅದನ್ನು ಹೀಗೇನೆ ನೋಡಿ ಫ್ರೈ ಮಾಡಿಕೊಳ್ಬೇಕು. ಬ್ರೆಡ್ಡನ್ನು ಹೀಗೇನೆ 2 ಕಡೆ ಕೂಡ ಫ್ರೈ ಮಾಡಿಕೊಳ್ಬೇಕು. ಈಗ ಫ್ರೈ ಆಗಿದೆ. ಬ್ರೆಡ್ಡಿಗೆ ಕೂಡ ಪಿಜ್ಜಾ ಸಾಸನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು ಆಗಲೇ ತೋರಿಸ್ತಿದ್ದೇನೆ ನೋಡಿ, ಅದನ್ನು ಎಲ್ಲ 4 ಪೀಸಿಗೂ ಪಿಜ್ಜಾ ಸಾಸನ್ನು ಹಾಕ್ಕೊಳ್ಬೇಕು. ನಾವು ಆಗಲೇ ರೆಡಿ ಮಾಡಿದ್ವಲ್ಲ ಆಲೂಗಡ್ಡೆ ಮಸಾಲ, ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಇನ್ನೊಂದು ಪೀಸ್ ಬ್ರೆಡ್ಡನ್ನು ಅದರ ಮೇಲೆ ಇಟ್ಟು ಕವರ್ ಮಾಡಬೇಕು. 1 ಮೊಟ್ಟೆ ತಗೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೀಟ್ ಮಾಡಿಕೊಳ್ಬೇಕು. ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಹಾಕಿದ ನಂತರ ಅದಕ್ಕೆ ಮೊಟ್ಟೆಯನ್ನು ಹಾಕ್ಕೊಳ್ಬೇಕು. ಮೊಟ್ಟೆಯನ್ನು ಹಾಕಿದ ನಂತರ ಹೀಗೇನೆ ನೋಡಿ ಸ್ಪ್ರೆಡ್ ಮಾಡಿಕೊಳ್ಬೇಕು. ಈಗ ನಾವು ಆಗಲೇ ರೆಡಿ ಮಾಡಿದ್ವಲ್ಲ ಬ್ರೆಡ್, ಅದನ್ನು ಇಟ್ಟು ಹೀಗೇನೆ ಫೋಲ್ಡ್ ಮಾಡಬೇಕು. ಹೀಗೇನೆ ನೋಡಿ ತೋರಿಸ್ತಾ ಇದ್ದೇನೆ, ಹೀಗೇನೆ ಫೋಲ್ಡ್ ಮಾಡಿದರೆ ಆಯಿತು. ಈಗ ಇದು ಬ್ರೆಡ್ಡನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕೋಣ. ಈಗ ಇನ್ನೊಂದು ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೇನೆ, ಅದನ್ನು ಕೂಡ ಸ್ವಲ್ಪ ಉಪ್ಪು ಹಾಕಿ ಬೀಟ್ ಮಾಡಿದರೆ ಆಯಿತು. ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕಿದ ನಂತರ ಆ ಮೊಟ್ಟೆಯನ್ನು ಹಾಕ್ಕೊಳ್ಬೇಕು. ಆಗಲೇ ಫ್ರೈ ಮಾಡಿದ ಮೊಟ್ಟೆ ಮತ್ತು ಬ್ರೆಡ್ಡನ್ನು ಈಗ ಇದರ ಮೇಲೆ ಉಲ್ಟಾ ಹಾಕ್ಕೊಳ್ಬೇಕು, ಇನ್ನೊಂದು ಸೈಡಿಗೆ ಹಾಕ್ಕೊಳ್ಬೇಕು. ಈಗ ಪುನಃ ಹಾಗೇ ಬದಿಯನ್ನು ಮಡಚಿಕೊಳ್ಬೇಕು. 2 ಕಡೆ ಕೂಡ ಚೆನ್ನಾಗಿ ಹೀಗೇ ಫ್ರೈ ಮಾಡಿಕೊಂಡ್ರಾಯ್ತು. ಈಗ ಒಂದು ಬ್ರೆಡ್ ಆಮ್ಲೆಟ್ ರೆಡಿಯಾಗಿದೆ. ಇನ್ನೊಂದು ಬ್ರೆಡ್ ಆಮ್ಲೆಟ್ ಮಾಡಿ ತೋರಿಸ್ತಾ ಇದ್ದೇನೆ. 1 ಮೊಟ್ಟೆ ತಗೊಂಡಿದ್ದೇನೆ, ಅದನ್ನು ಕಾವಲಿಗೆ ಹಾಕಿ ಹೀಗೇ ಸ್ಪ್ರೆಡ್ ಮಾಡಿಕೊಳ್ಬೇಕು. ನಾವು ಆಮ್ಲೆಟ್ ಹಾಕ್ಕೊಳ್ಳುವಾಗ ತೆಳ್ಳಗೆ ಹಾಕ್ಕೊಳ್ಬೇಕು, ಇಲ್ಲದಿದ್ದರೆ ಫೋಲ್ಡ್ ಮಾಡುವಾಗ ಕಷ್ಟ ಆಗುತ್ತೆ. ನೋಡಿ, 1 ಮೊಟ್ಟೆ ಆಮ್ಲೆಟ್ ಹಾಕ್ಕೊಂಡು ನಾನು ಹೀಗೇ ಫೋಲ್ಡ್ ಮಾಡಿದ್ದೇನೆ. ಈಗ ಇನ್ನೊಂದು ಮೊಟ್ಟೆ ಆಮ್ಲೆಟ್ ಹಾಕ್ಕೊಳ್ಬೇಕು. ಒಂದೇ ಮೊಟ್ಟೆ ಆಮ್ಲೆಟ್ ಹಾಕಿದರೆ ಸಾಕು, ಇಲ್ಲದಿದ್ದರೆ ಅದು ದಪ್ಪ ಬರುತ್ತೆ. ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮ್ಲೆಟನ್ನು ಹಾಕಿದ್ರಾಯ್ತು. ನೋಡಿ ತೋರಿಸ್ತಾ ಇದ್ದೇನೆ, ಅದನ್ನು ಕೂಡ ಹಾಗೇ ಸ್ಪ್ರೆಡ್ ಮಾಡಿಕೊಳ್ಬೇಕು. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೇನಲ್ಲ, ತುಂಬ ತೆಳ್ಳಗೇ ಆಮ್ಲೆಟನ್ನು ಹಾಕ್ಕೊಂಡಿದ್ದೇನೆ. ಈಗ ಬ್ರೆಡ್ಡನ್ನು ಅದರ ಮೇಲೆ ಇಟ್ಕೊಳ್ಬೇಕು, ಹಾಗೆಯೇ ಸೈಡೆಲ್ಲ ಫೋಲ್ಡ್ ಮಾಡಿಕೊಳ್ಬೇಕು. ಬ್ರೆಡ್ ಆಮ್ಲೆಟ್ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಕೂಡ ಇಷ್ಟ ಆಗ್ಬೋದು. ಬ್ರೆಡ್ ಆಮ್ಲೆಟ್ ಈಗ ರೆಡಿಯಾಗಿದೆ. ಹೇಗೆ ಉಂಟಂತ ಕಮೆಂಟು ಮಾಡಿ ತಿಳಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.